जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, जय भारत जननीय तनुजाते, जय हे कर्नाटक माते. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವಧರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ. ತೈರಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಗಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಮುಂದೆ ವೇದಿಕೆಯಲ್ಲಿರುವಂತಹ ಅತಿಥಿಗಳನ್ನು ಸ್ವಾಗತಿಸಲಿಕ್ಕೆ ಇದ್ದಾರೆ ಶ್ರೀಮತಿ ಶಕೀಲ, ಅಂಗನವಾಡಿ ಕಾರ್ಯಕರ್ತೆ, ಧರ್ಮನಗರ. ಎಲ್ಲರಿಗೂ ಸ್ವಾಗತ. ಉಳ್ಳಾಲ ನಗರಸಭೆ ದಕ್ಷಿಣ ಕನ್ನಡ ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ, ಯನಪೋಯ ವಿಶ್ವವಿದ್ಯಾನಿಲಯ ದೇರಳಕಟ್ಟೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ, ಸ್ವರ್ಣ ಸ್ವಸಹಾಯ ಗುಂಪುಗಳ ನಗರ ಮಟ್ಟದ ಒಕ್ಕೂಟ ಉಳ್ಳಾಳ ಇದರ ಆಶ್ರಯದಲ್ಲಿ ಡೇ ನರ್ಮ್ ಯೋಜನೆಯ ಸ್ವಸಹಾಯ ಗುಂಪುಗಳ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವ ನಮ್ಮ ನಗರಸಭೆಯ ಪೌರಾಯುಕ್ತರಾದ ಶ್ರೀಮತಿ ವಾಣಿ ಮೇಡಮ್ ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ ಸ್ವರ್ಣ ಸ್ವಸಹಾಯ ಗುಂಪುಗಳ ನಗರ ಮಟ್ಟದ ಒಕ್ಕೂಟ ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಶ್ರೀಮತಿ ಭಾರತಿ ಎಚ್ ಗಟ್ಟಿ ಇವರಿಗೆ ಕೂಡ ಸ್ವಸಹಾಯ ಸಂಘದ ಸದಸ್ಯರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಯನಪೋಯ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ಫಹದಿಯಾ ಇವರಿಗೆ ಕೂಡ ನಮ್ಮ ಸ್ವಸಹಾಯ ಸಂಘದವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ. ಇನ್ನೂರು ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಮತಿ ಸುಹಾಸಿನಿ, ಸಮಾಜ ಸೇವಕರು, ಬಬ್ಬುಕಟ್ಟೆ, ಪೆರ್ಮನೂರು
ಇವರನ್ನು ನಮ್ಮ ಸದಸ್ಯರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕರು ಡೇನಲ್ಮು ದಕ್ಷಿಣ ಕನ್ನಡ, ಇವರು ಪ್ರಾಸ್ತಾವಿಕವಾಗಿ ನಮ್ಮ ಎರಡು ಮಾತನಾಡಲಿಕ್ಕೆ ಆಗಮಿಸಿರುವರು ಶ್ರೀ ವಿಶ್ವನಾಥ್ ರಾವ್, ಇವರಿಗೂ ಕೂಡ ಹೂಗೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ ನಮ್ಮ ಪೆರ್ಮನೂರು ವಲಯದ ಮೇಲ್ವಿಚಾರಕಿಯಾದ ಶ್ರೀಮತಿ ಶಂಕರಿ ಮೇಡಮ್ ಇವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಇವರಿಗೂ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇವತ್ತಿನ ಮೆಡಿಕಲ್ ಚೆಕಪ್ ಮಾಡಲಿಕ್ಕೆ ಅಂತೇಳಿ ಬಂದಿದ್ದಾರೆ ನಮ್ಮ ಯನಪೋಯ್ ಮೆಡಿಕಲ್ ಕಾಲೇಜಿನ ಎಲ್ಲ ವೈದ್ಯಾಧಿಕಾರಿಗಳಿಗೂ ಸಿಬ್ಬಂದಿಯವರಿಗೆ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಪೆರ್ಮನೂರು ಮತ್ತು ಉಳ್ಳಾಲ ವಲಯದ ಎಲ್ಲ ನಮ್ಮ ಕಾರ್ಯಕರ್ತೆಯರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಮಾಧ್ಯಮ ವರ್ಗದವರಿಗೂ, ಫೋಟೋಗ್ರಾಫರಿಗೆ ಹಾಗೂ ಪತ್ರಿಕಾ ವರ್ಗದವರಿಗೆ ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಆರೋಗ್ಯ ಇಲಾಖೆಯ ಕೂಡ ಸಿಬ್ಬಂದಿಯವರು ಕೂಡ ಬಂದಿದ್ದಾರೆ. ಮತ್ತು ಹಿರಿಯ ಆರೋಗ್ಯ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರಿಗೂ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಆಗಮಿಸಿರುವಂತಹ ನಮ್ಮ ಸ್ವಸಹಾಯ ಸಂಘದ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಹಾಗೂ ಸ್ತ್ರೀಶಕ್ತಿ ಗುಂಪಿನ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಸದಸ್ಯರಿಗೆ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ನಗರಸಭೆಯ ಎಲ್ಲ ಸಿಬ್ಬಂದಿಯವರು ಕೂಡ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಳ್ಳಲು ಸಹಕರಿಸಿದ್ದಾರೆ. ಇವರಿಗೆ ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂಘಟನಾ ಕಾರ್ಯದರ್ಶಿಯಾದ ನಮ್ಮ ಶ್ರೀಯುತ ರೋಹಿನಾಥ್ ಯಾವುದೇ ಕಾರ್ಯಕ್ರಮವನ್ನು ಕೂಡ ಚಂದ ಮಾಡಿ ನಡೆಸಿಕೊಳ್ಬೇಕಿದ್ರೆ ಇವರ ಪ್ರಯತ್ನ ತುಂಬ ಕಷ್ಟಪಟ್ಟು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ಬಂದಂತಹ ಅತಿಥಿಗಳಿಗೆ ಹೂ ಕೊಟ್ಟು ಸ್ವಾಗತಿಸಿದ ಎಲ್ಲ ನಮ್ಮ ಸದಸ್ಯರಿಗೆ ಕೂಡ ಅಭಿನಂದನೆಯನ್ನು ಹೇಳುತ್ತಾ ಈ ಸ್ವಾಗತ ಭಾಷಣಕ್ಕೆ ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಶಕೀಲ ಇವರಿಗೆ. ಮುಂದೆ ನಮ್ಮ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ಶ್ರೀ ವಿಶ್ವನಾಥ್ ರಾವ್, ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕರು, ದಕ್ಷಿಣ ಕನ್ನಡ. ಹಾಗೆ ನಾನು ಇವತ್ತು MC ಇವರು ಮಾಡಿದ್ದಾರೆ ಈಗ ಸ್ವಾಗತ ಭಾಷಣ, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತುಂಬ ಚಂದ MC ಮಾಡಿದ್ದಾರೆ, ಅದು ಸ್ವಾಗತ ಭಾಷಣ ಮಾಡಿದ್ದಾರೆ. ಎರಡನೇದು, ಇವತ್ತು ನಾನು ಅಭಿನಂದನೆ ಸಲ್ಲಿಸಬೇಕಾಗಿರೋದು ವಾಣಿ ಆಳುವ ಮತ್ತು ನಮ್ಮ ರೋಹಿನಾಥ್ ಅವರು. ಯಾಕಂತ ಹೇಳಿದರೆ ಇಷ್ಟು ಜನ ಸೇರಿದ್ರೆ ನನಗೆ ಭಾರಿ ತುಂಬ ಖುಷಿ ಆಗ್ತಾ ಉಂಟು. ಇಷ್ಟು ಜನ ಸೇರಿದೆ, ವಾಣಿ ಆಳುವ ಮತ್ತು ರೋಹಿನಾಥ್ ಅವರಿಗೆ ಒಂದು ಚಪ್ಪಾಳೆ ಕೊಡಿ ಒಂದು. ಆಮೇಲೆ ಇವತ್ತು ನೀವು ಯಾಕೆ ಬಂದಿದ್ದೀರಿ ಹೇಳಿ? ಆರೋಗ್ಯ ತಪಾಸಣೆಗೆ ಬಂದದ್ದಾ? ಆರೋಗ್ಯ ವಿಷಯದಲ್ಲಿ ಮಾತಾಡಲಿ ಅಂತೇಳಿ. ವೆರಿ ಗುಡ್. ಎಲ್ಲರಿಗೂ ಆರೋಗ್ಯದ ವಿಷಯದಲ್ಲಿ ಗೊತ್ತಾಗಬೇಕು. ಅದು ಮಾತ್ರ ಅಲ್ಲ, ಆರೋಗ್ಯ ತಪಾಸಣೆ ಮಾತ್ರ ಅಲ್ಲ ಅಂತ ಹೇಳಿದರೆ ಅವೇರ್ನೆಸ್ ಬರಬೇಕು, ಅರಿವು ಆಗಬೇಕು ಅವರಿಗೆ. ಅದು ಅರಿವು ಮಾತ್ರ ಅಲ್ಲ, ನಮಗೆ ಮುಂದೆ ಏನಾದರೂ ಆದರೆ ಏನು ಗತಿ? ಹೌದಾ? ನಮ್ಮ ಹತ್ರ ಉಂಟಾ ಇಂಥ ಏನೋ ಕಾರ್ಡ್ ಏನಾದರೂ ಉಂಟಾ ನಮ್ಮ ಹತ್ರ? ಎಷ್ಟು ಜನ ಆಯುಷ್ಮಾನ್ ಕಾರ್ಡ್ ಉಂಟು? ಎಲ್ಲ ಹತ್ರ ಉಂಟಾ? ಮಾಡಿದ್ದೀರಾ? ಓಕೆ, ಫೈನ್. ಮಾಡದಿದ್ದವರು ಇವತ್ತು ಮಾಡಬೇಕು ಕಾರ್ಡು. ಮಾಡಿದಾರಲ್ಲ. ಹಾಗೆ ನಮ್ಮ ಸರ್ಕಾರದ ಕಾರ್ಯಕ್ರಮ ಇರುವುದು ಹೇಗೆ ಹೇಳಿದರೆ, ಎಲ್ಲ ನಮ್ಮ ಸ್ವಸಹಾಯ ಗುಂಪಿನ ಮಹಿಳೆಯರು ಆಯುಷ್ಮಾನ್ ಕಾರ್ಡ್ ಹೊಂದಿರಬೇಕು ಅಂತೇಳಿ. ಯಾಕೆ ಹೇಳಿದರೆ, ಒಂದು 30 ವರ್ಷ ಒಳಗಿನವ್ರು ತೊಂದರೆ ಇಲ್ಲ, 30 ವರ್ಷ ನಂತರದವ್ರಿಗೆ ಉಂಟಲ್ಲ, ಏನೋ ತೊಂದರೆ ಆಯಿತು, ಸಡನ್ ಆಗಿ ಹಾಸ್ಪಿಟ್ಲಿಗೆ ಹೋಗಬೇಕು. ಎಲ್ಲ ಹತ್ರ ಹಣ ಇರ್ತದೆ, ಎಲ್ಲ ಹತ್ರ ಇರೋದಿಲ್ಲ, ಹಣ ಇರೋದಿಲ್ಲ. ಹಾಗೇನು ಮಾಡೋದು? ಈ ಕಾರ್ಡ್ ಇದ್ರೆ ಏನಾಗ್ತದೆ? BPL ಕಾರ್ಡ್ ಹೊಂದಿದ್ರೆ ನಿಮಗೆ 100% ಫ್ರೀ ಆಗ್ತದೆ. ಹೌದಾ? 100% ಫ್ರೀ ಆಗ್ತದೆ. ಬಟ್ APLನವ್ರಿಗೆ ಸಹ ಅವಕಾಶ ಉಂಟು. APLನವ್ರು ಬೇಜಾರು ಮಾಡಬೇಕಾಗಿಲ್ಲ. APLನವ್ರಿಗೆ ಸಹ 30% ಕನ್ಸೆಷನ್ ಸಿಗ್ತದೆ. ಮೊದಲು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲದ ಸರ್ಕಾರಿ ಇದರಲ್ಲಿ ತಪಾಸಣೆ ಮಾಡಿಕೊಳ್ಬೇಕು. ಅಲ್ಲಿಂದ ಲೆಟ್ರ್ ತಗೊಂಡು ಪ್ರೈವೇಟ್ ಹಾಸ್ಪಿಟ್ಲ್ ಯಾವ ಹಾಸ್ಪಿಟ್ಲ್ ಸಹ ಹೋಗ್ಲಿಕ್ಕೆ ಅವಕಾಶ ಉಂಟು.
ಇದು ನಿಮಗೆ ನೀವು ಮಾತ್ರ ಅಲ್ಲ, ನಿಮ್ಮ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಹೇಳಬೇಕು. ನಾವು ಈಗ ಪ್ರಥಮವಾಗಿ ಮಾಡ್ತಾ ಇರೋದು ಮುನ್ಸಿಪಾಲ್ಟಿ ಲೆವೆಲಲ್ಲಿ ಸ್ವಸಹಾಯ ಸಂಘದ ಸದಸ್ಯರಿಗೆ, ಸ್ವಸಹಾಯ ಸಂಘದ ಸದಸ್ಯರೆಲ್ಲರೂ ಸಹ ನಮ್ಮ ಗುಂಪಿನಲ್ಲಿ ಯಾರಿದ್ದಾರೆ, ಡೇ ನಲ್ಮ್ ಕಾರ್ಯಕ್ರಮ ಸಾಧಾರಣ 1998ರಿಂದ ನಡೀತಾ ಉಂಟು. ಬೇರೆ ಬೇರೆ ಕಾರ್ಯಕ್ರಮ ಉಂಟು, ಗೊತ್ತಿದೆಯಲ್ಲ ನಿಮಗೆ. ಒಂದು ನಿಮಗೆ ಲೋನ್ ಕೊಡಲಿಕ್ಕೆ ಅವಕಾಶ ಉಂಟು, ಗುಂಪು ಲೋನ್ ಅವಕಾಶ ಉಂಟು, ಟ್ರೈನಿಂಗ್ ಕೊಡ್ತೇವೆ, ಬೇರೆ ಬೇರೆ ಥರದ ಕಾರ್ಯಕ್ರಮಗಳಿದೆ. ಆದರೆ ಇದು ಆಯುಷ್ಮಾನ್ ಭಾರತ ಕಾರ್ಯಕ್ರಮದಲ್ಲಿ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಪ್ರಥಮ ಆದ್ಯತೆ ಕೊಡ್ತಾ ಇದ್ದಾರೆ. ಯಾಕೆ ಹೇಳಿದರೆ, ನಮ್ಮ ಮಹಿಳೆಯರು ಆರೋಗ್ಯದ ವಿಷಯದಲ್ಲಿ ಯಾವಾಗಲೂ ತೊಂದರೆ ಅನುಭವಿಸಬಾರದು ಅಂತೇಳಿ ಅಕ್ಟೋಬರ್ 2ಕ್ಕೆ ಈ ಪ್ರೋಗ್ರಾಮ್ ಫುಲ್ ಇಡೀ ಭಾರತದಾದ್ಯಂತ ಪ್ರಾರಂಭವಾಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ನೋಂದಣಿ ಮಾಡಲಿಕ್ಕೆ ಹೇಳಿದ್ದಾರೆ. ನಮ್ಮ ಸ್ವಸಹಾಯ ಗುಂಪಿನ ಸದಸ್ಯರೆಲ್ಲರೂ ನೋಂದಣಿ ಆಗಬೇಕಂತ. ಅಕ್ಟೋಬರ್ 1ರೊಳಗೆ ಎಲ್ಲ ನೋಂದಣಿ ಆದದ್ದು ಡೆಲ್ಲಿಗೆ ಹೋಗ್ತದೆ. ಗೊತ್ತಾಯ್ತು ನಿಮಗೆ? ಯಾರೆಲ್ಲ ನೋಂದಣಿ ಮಾಡಿದ್ರೆ ಅಂತ. ನೋಂದಣಿ ಮಾಡಿದ್ರೆ ನಮಗೆ ಬರ್ತದೆ ಮತ್ತೆ, ಗೊತ್ತಾಗಲಿ ಹಾಗೆ. ಆದ್ದರಿಂದ ನೀವು ನಮ್ಮ ಸ್ವಸಹಾಯ ಗುಂಪಿನ ಸದಸ್ಯರು ನೋಂದಣಿ ಮಾಡಿಕೊಳ್ಳಿ. ಕಾರ್ಡ್ ಮಾಡದಿದ್ದವರು ಕಾರ್ಡ್ ಮಾಡಿಸಿಕೊಳ್ಳಿ ಅಂತೇಳಿ. ಈಗ ನಾವು ಎಕ್ಸಾಂಪಲ್ ನಮ್ಮ ಏನಪ್ಪದವರು ಹೆಲ್ಪ್ ಮಾಡ್ತಾಯಿದ್ದಾರೆ, ನಮಗೆ ತಪಾಸಣೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಹಾಗೂ ನಮ್ಮ ಆಯುಷ್ಮಾನ್ ಭಾರತ್ ಅವ್ರಿಗೊಂದು ಕಾರ್ಡ್ ಮಾಡ್ತಾರೆ, ಆಯಿತಾ? ಅವ್ರಿಗೊಂದು ಕಾರ್ಡ್ ಮಾಡಿಕೊಡ್ತಾರೆ ನಿಮಗೆ. ಆದ್ದರಿಂದ ಯಾರೂ ಸಹ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಇನ್ನೂ ತಲೆಬಿಸಿ ಮಾಡಲಿಕ್ಕಿಲ್ಲ. ಗೊತ್ತಾಯ್ತು ನಿಮಗೆ? ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಲಿಕ್ಕೆ ಆಯುಷ್ಮಾನ್ ಭಾರತ್ ಇದೆ, ಅದು ನೋಡಿಕೊಳ್ತದೆ. ಹಾಗೆ ಇವತ್ತಿನ ಕಾರ್ಯಕ್ರಮ ಮುಖ್ಯವಾಗಿರುವಂಥದ್ದು, ಆಯುಷ್ಮಾನ್ ಭಾರತದಲ್ಲಿ ಯಾರೆಲ್ಲ ನೋಂದಣಿ ಮಾಡಲಿಲ್ಲ ಅವರು ನೋಂದಣಿ ಮಾಡಬೇಕು. ಹಾಗೂ ಯಾರೆಲ್ಲ ಬಂದಿದ್ದೀರಿ ನೀವು ಆರೋಗ್ಯ ತಪಾಸಣೆ ಮಾಡಿಕೊಳ್ಬೇಕು. ಯಾಕೆ ಹೇಳಿದರೆ 30ರಿಂದ 40 ವರ್ಷ ಆದ ಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ತೊಂದರೆ ಬರ್ತದೆ, ಸ್ಪೆಷಲಿ ಮಹಿಳೆಯರಿಗೆ ಬರ್ತದೆ. ಬಟ್ ನೀವೇನು ಮಾಡ್ತೀರಿ? ಹೇಳೋದಿಲ್ಲ ಯಾರ ಹತ್ರ ಸಹ, ಹೌದಾ? ನೀವು ಹೇಳೋದಿಲ್ಲ, ಮನೆಯವ್ರ ಹತ್ರ ಸಹ ಹೇಳೋದಿಲ್ಲ. ಮತ್ತು ಕೊನೆಯ ಸ್ಟೇಜ್ನಲ್ಲಿರುವಾಗ ಹೇಳ್ತೀರಿ, ಅದು ತಪ್ಪು. ಮೊದಲಿಗೆ ಹೇಳಿದರೆ ಅಥವಾ ಪ್ರತಿ ಸಲ ತಪಾಸಣೆ ಮಾಡಿದರೆ 40 ವರ್ಷದ ನಂತರ ಪ್ರತಿ ವರ್ಷಕ್ಕೊಮ್ಮೆ ತಪಾಸಣೆ ಮಾಡಬೇಕು ಎಲ್ಲರೂ ಸಹ. 40 ವರ್ಷ ನಂತರ ಉಂಟಲ್ಲ, ಮಹಿಳೆಯರಾಗಲಿ ಪುರುಷರಾಗಲಿ 40 ವರ್ಷದ ನಂತರ ತಪಾಸಣೆ ಒಂದು ಸಲ ಮಾಡಲೇಬೇಕು. ಹಾಗೆ 30ರಿಂದ 40 ವರ್ಷ ಆದ ಮೇಲೆ ಪ್ರತಿಯೊಬ್ಬರು ಸಹ ಮಹಿಳೆಯರು ತಪಾಸಣೆ ಮಾಡಲೇಬೇಕು. ಈಗ ಏನಪ್ಪ ಇದ್ದವ್ರು ಇದ್ದಾರೆ, ಅವ್ರು ಹೇಳ್ತಾರೆ ನಿಮಗೆ ಹೇಗೆ ಮಾಡಬೇಕಾ ಬೇಡವಾ ಅಂತ ಹೇಳ್ತಾರೆ ಅವರು. ಆದ್ದರಿಂದ ದಯಮಾಡಿ ಎಲ್ಲರೂ ಸಹ ಪ್ರತಿ ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆ ಮಾಡಿ, ಆಯಿತಾ? ಆಯುಷ್ಮಾನ್ ಭಾರತ್ ಕಾರ್ಡನ್ನು ದಯಮಾಡಿ ಎಲ್ಲರೂ ಸಹ ಮಾಡಿ. ನಿಮ್ಮ ಮನೆಯ ಹತ್ರದವ್ರಿಗೆ ಸಹ ಹೇಳಿ, ಆಯಿತಾ? ಬೇರೆ ಏನಾದ್ರು ಕೇಳಲಿಕ್ಕೆ ಉಂಟು ನಿಮಗೆ? ಇಲ್ಲ ಪ್ರೈವೇಟ್ ಡೈರೆಕ್ಟ್ ಹಾಸ್ಪಿಟ್ಲ್ ಹೋಗಲಿಕ್ಕಿಲ್ಲ, ಡೈರೆಕ್ಟ್ ಪ್ರೈವೇಟಿಗೆ ಹೋಗಲಿಕ್ಕಿಲ್ಲ. ನೀವು ಫಾರ್ ಎಕ್ಸಾಂಪಲ್ ಸೀರಿಯಸ್ ಆಯ್ತು ಪೇಷಂಟ್, ಅದು ಎಮರ್ಜೆನ್ಸಿ. ಬಟ್ ನೀವು ಎಮರ್ಜೆನ್ಸಿಯಲ್ಲಿ ಅಡ್ಮಿಷನ್ ಮಾಡ್ಬೋದು. ಬಟ್ ವೆನ್ಲಾಕಿಂದ ನೀವು ತರಬೇಕಾಗಿ ಲೆಟ್ರ್ ತರಬೇಕು, ನೀವು ಲೆಟ್ರ್ ತರಲೇಬೇಕು. ಯಾಕಂದರೆ ಗೌರ್ಮೆಂಟಿಂದ ರೆಫರೆನ್ಸ್ ಬೇಕೇ ಬೇಕು, ಇಲ್ಲದ್ರೆ ನಿಮಗೆ ಕಾರ್ಡ್ ಅಪ್ರೂವಲ್ ಆಗೋದಿಲ್ಲ. ಇಲ್ಲಿ ಸಹ ಆಗ್ತದೆ, ಇಲ್ಲಿ ಸಹ ಆಗ್ತದೆ, ಆಯಿತಾ? ಇಲ್ಲಿ ಸಹ ಆಗ್ತದೆ. ಮೈನ್ ವೆನ್ ಲಾಕ್ ಬೇರೆಯವರು ಸಹ ಮಾಡ್ಬೋದು. ಪ್ರೊವೈಡೆಡ್ ನಾ ಹೇಳಿದಲ್ಲ, BPLನವರಿಗೆ ಫುಲ್ ಫ್ರೀ ಇರ್ತದೆ, APLನವರಿಗೆ 30% ಫ್ರೀ ಇರ್ತದೆ. ಈಗ ನಾವು ಮುಖ್ಯವಾಗಿ ನಮ್ಮ ವಾಣಿ ಮೇಡಮ್ನ ಮುನ್ಸಿಪಾಲ್ಟಿ ಏರಿಯಾದಲ್ಲಿ ಮಾಡೋದು SHG ಗುಂಪಿನವ್ರಿಗೆ ಮಾತ್ರ, ಗೊತ್ತಾಯ್ತಾ? SHG ಗುಂಪಿನವ್ರು ಮಾತ್ರ ಮಾಡ್ತಾ ಇದ್ದೇವೆ ನಾವು. ಬಟ್ ಇನ್ನು ಅಕ್ಟೋಬರ್ 2 ನಂತರ ಎಲ್ಲರಿಗೂ ಸಹ ಬರ್ತದೆ, ಅದು ಬಾಕಿಯವರು ಸಹ ಬರ್ತದೆ. ಈಗ ನಾವು ಮಾಡ್ತಾ ಇರೋದು ನಮ್ಮ ಸ್ವಸಹಾಯ ಗುಂಪಿನವ್ರಿಗೆ ಮಾತ್ರ. ಡೇ ನಲ್ಮ್ ಯೋಜನೆ ಯಾರೆಲ್ಲ ಇದ್ದಾರೆ ಅವರಿಗೆ ನಾವು ಮಾಡ್ತಾ ಇದ್ದೇವೆ, ಆಯಿತಾ? 2000 ಕಾಯಿಲೆಗಳಿಗೆ ಆಗ್ತದೆ ಅಂತ ಹೇಳಿದ್ದಾರೆ ನಮಗೆ. ನಾನು ಬೆಂಗಳೂರಿನಲ್ಲಿ ಹೋದಾಗ 2000 ಕಾಯಿಲೆಗಳದ್ದು ಪಟ್ಟಿ ಮಾಡಿದ್ದಾರೆ. ಅದೆಲ್ಲ ಪಟ್ಟಿ ಅದು ಇದರಲ್ಲಿ ಉಂಟು, ಗೌರ್ಮೆಂಟ್ ಲಿಸ್ಟ್ ಮಾಡಿದೆ. ಅಲ್ಲಿ ತನಕ ಆಗ್ತದೆ, ಅವ್ರಿಗೆ ಮಾಡಲಿಕ್ಕೆ ಆಗ್ತದೆ, ಆಯಿತಾ? ಮ್ಯಾಕ್ಸಿಮಮ್ ಎಲ್ಲ ಆಗ್ತದೆ, ಆಲ್ಮೋಸ್ಟ್ ಎಲ್ಲ ಆಗ್ತದೆ. ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.
ನಿಮಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಆಯುಷ್ಮಾನ್ ಕಾರ್ಡ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಎಲ್ಲರಿಗೂ ಆರೋಗ್ಯ ಉಚಿತವಾಗಿ ಸಿಗಬೇಕು, ಆರೋಗ್ಯದ ಸೇವೆ ಉಚಿತವಾಗಿ ಸಿಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಮುಖ್ಯವಾಗಿ ಮಹಿಳೆಯರ ಹತ್ರ ನಾನು ಕೇಳ್ಕೊಳ್ಳೋದೇ ಇಷ್ಟೇ, ಎಷ್ಟೋ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸ್ತಾ ಇರ್ತೇವೆ. ಆ ಜವಾಬ್ದಾರಿಗಳ ನಡುವೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವಲ್ಲಿ ಸೋತಿದ್ದೇವೆ. 40 ವರ್ಷ 50 ವರ್ಷ ಆಗಬೇಕಿದ್ರೆ ನಮಗೆ ಅನೇಕ ಅನಾರೋಗ್ಯದ ಲಕ್ಷಣಗಳು ನಮ್ಮನ್ನು ಕಂಡುಕೊಂಡಾಗ ಆ ಹೊತ್ತಿನಲ್ಲಿ ನಾವು ನಮ್ಮ ಯೌವನವನ್ನು ಕಳ್ಕೊಂಡಿರ್ತೇವೆ, ಜೊತೆಗೆ ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ನಾವು ದುಡಿಮೆಯಲ್ಲೇ ಇರ್ತೇವೆ. ಮತ್ತು ನಮ್ಮ ವೃದ್ಧಾಪ್ಯದ ಜೀವನಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ನಮಗೆ ಹಣ ಇರ್ಬೋದು, ಅಥವಾ ಯಾವುದೇ ಬೇರೆ ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾ ಇರ್ಬೋದು, ಅಥವಾ ನಮಗೆಲ್ಲ ಜೀವನ ಮಟ್ಟಗಳು ನಮ್ಮದು ಒಳ್ಳೆಯದಾಗ್ತದೆ ಅಂತ ಹೇಳುವಾಗ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಲ್ಲದಿದ್ದರೆ ನಾವು ನಮ್ಮ ಮುಂದಿನ ಜೀವನವನ್ನು ನಾವೊಂದು ಅನುಭವಿಸಲಿಕ್ಕೆ, ಅದರ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನಿಮ್ಮೆಲ್ಲ ಜವಾಬ್ದಾರಿಗಳ ನಡುವೆ ಒಂದಷ್ಟು ಹೊತ್ತು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಅಂತ ಹೇಳುವಂಥ ಉದ್ದೇಶದಿಂದ ಈ ಒಳ್ಳೆಯ ಒಂದು ಕೇಂದ್ರ ಸರ್ಕಾರದ ಯೋಜನೆ ನಮ್ಮ ಪಾಲಿಗೆ ಬಂದಿದೆ. ಇದನ್ನು ಸ್ವಸಹಾಯ ಗುಂಪಿನ ಎಲ್ಲ ಮಹಿಳೆಯರು ಪಡ್ಕೊಳ್ಬೇಕು. ಆಯುಷ್ಮಾನ್ ಕಾರ್ಡನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಬೇಕು. ಸ್ವಸ್ಥ ಮಹಿಳಾ ಸ್ವಸಹಾಯ ಗುಂಪುಗಳು ನಮ್ಮದಾಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾನೆಲ್ಲ ಮಹಿಳೆಯರಿಗೆ ಶುಭವನ್ನು ಹಾರೈಸ್ತೇನೆ. ಈ ಕಾರ್ಯಕ್ರಮ ಇವತ್ತಿಗೆ 2ನೇ ಕಾರ್ಯಕ್ರಮ ಆಗಿದೆ. ಮುಂದೆ ಕೂಡ ನೀವೆಲ್ಲರೂ ನೀವೊಬ್ಬರಲ್ಲ ಸ್ವಸಹಾಯ ಗುಂಪಿನ ಸದಸ್ಯರು, ನಿಮ್ಮೆಲ್ಲ ಕುಟುಂಬದ ಸದಸ್ಯರು, ಜೊತೆಗೆ ಪ್ರತಿಯೊಬ್ಬ ಮಹಿಳೆ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಹೇಳುವಂಥ ಒಂದು ಕಂಡೀಷನ್ ಕೂಡ ನಮಗಿದೆ. ಈ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಮಹಿಳೆಯರನ್ನು ಕರೆತರಬೇಕು. ಜೊತೆಗೆ ಇದರಲ್ಲಿ ನೀವು ಇಲ್ಲಿ ಬಂದು ಸೇರಿದ್ದೀರಾ, ನಿಮ್ಮನ್ನು ಕರೆದಿದ್ದಾರೆ, ಆದರೆ ನಿಮಗೊಂದು ಕಾರ್ಡ್ ಸಿಗಬೇಕಾದ್ರೆ ನಿಮ್ಮ ಒಂದು ಯಾವುದೆಲ್ಲ ಸವಲತ್ತುಗಳನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ನಮ್ಮಲ್ಲಿ ನಿರಂತರವಾಗಿ ಸುಮಾರು ರಜೆಯಲ್ಲಿ ಕೂಡ ಬಂದು ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇರೋರು ರೋಹಿನಾಥ್ ಮತ್ತು ಸ್ವಪ್ನ. ಅವರಿಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಈ ವಿಷಯ ಎಷ್ಟಿದೆ ಅಂತ ಹೇಳಿದರೆ, ನಿಮ್ಮ ಪ್ರತಿಯೊಬ್ಬರ ಈಗ ಶಕೀಲ ಆಗಿರ್ಬೋದು, ಇವರು ಅಂಗನವಾಡಿ ಟೀಚರ್ಸ್ ಬೇರೆ ಯಾರಾದರೂ ಆಗಿರ್ಬೋದು, ಅಥವಾ ಸ್ವಸಹಾಯ ಗುಂಪಿನ ಒಬ್ಬ ಮಹಿಳೆಯ ಬಗ್ಗೆ ಪ್ರತಿಯೊಂದು ವಿಷಯವನ್ನು ಕೂಡ ಸ್ವಚ್ಛ ಮಂಚಲ್ಲಿ ಅವರು ಅಪ್ಲೋಡ್ ಮಾಡಬೇಕಾಗ್ತದೆ. ಸ್ವಚ್ಛ ಮಂಚಲ್ಲ, ಆಯುಷ್ಮಾನ್ ಇದರಲ್ಲಿ ಅವರ ಡೇನಲ್ಮಲ್ಲಿ ಅವರಿಗೆ ಒಂದು ಆ್ಯಪನ್ನು ಕೊಟ್ಟಿದ್ದಾರೆ. ಆ ಆ್ಯಪಲ್ಲಿ ಅವರು ಅಪ್ಲೋಡ್ ಮಾಡಿದರೆ ಮಾತ್ರ ನಿಮಗೆ ಒಂದು ಯೋಜನೆಯಲ್ಲಿ ನೀವು ಇದ್ದೀರಿ ಅಂತ ಗೊತ್ತಾಗೋದು. ಪಾಪ 10 ಮಾಡಬೇಕಿದ್ರೆ 11ನೇ ಆ್ಯಪ್ ರೆಡಿ ಮಾಡಬೇಕಿದ್ರೆ ಇನ್ನೊಂದು ಮಹಿಳೆಯನ್ನು ಸೇರಿಸಬೇಕಿದ್ರೆ ಪುನಃ ಒಂದು ಅರ್ಧ ಗಂಟೆ 2 ಗಂಟೆ ಅವರು ಪುನಃ ಕಾಯಬೇಕು ಕಂಪ್ಯೂಟರ್ ಮುಂದೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ನೀವೆಲ್ಲರೂ ಸಹಕರಿಸಬೇಕು. ನನಗೆ ಭಾರತಿ ಹೇಳ್ತಾ ಇದ್ರು, ನಮ್ಮೆಲ್ಲ ಆಯುಷ್ಮಾನ್ ಕಾರ್ಡನ್ನು ನಾವೆಲ್ಲ ಮಹಿಳೆಯರಿಗೆ ಹೇಳಿಕೊಟ್ಟಿದ್ದೇವೆ, ಅವರು ಮಾಡ್ತಾ ಇದ್ದಾರೆ ಅಂತ. ನಾವು ಕರ್ನಾಟಕದಲ್ಲಿ 5ನೇ ಸ್ಥಾನದಲ್ಲಿದ್ದೇವೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ. ಇದು ಖಂಡಿತವಾಗಿಯೂ ಇದರಲ್ಲಿ ಕ್ರೆಡಿಟ್ ತಗೊಳ್ಳಿಕ್ಕೆ ನಾನು ಬಯಸುವುದಿಲ್ಲ. ಯಾಕೆ ಅಂತ ಹೇಳಿದರೆ ಕೇವಲ ರೋಹಿನಾಥಿಗೆ ಒಬ್ಬ ಮೋಟಿವೇಟರ್ ಆಗಿ, ಅಂದರೆ ಮಾರ್ಗದರ್ಶಕರಾಗಿ ಮಾತ್ರ ನಾನು ಇರ್ಬೋದೇ ವಿನಃ ಇದರ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಒಂದು ಅಚ್ಚುಕಟ್ಟಾಗಿ ಯಾವುದೇ ಮಹಿಳೆಗೆ, ಯಾವುದೇ ಸ್ವಸಹಾಯ ಗುಂಪಿನ ಮಹಿಳೆಗೆ ತೊಂದರೆಯಾಗದೆ ನಿಮಗೆ ಸಿಗುವಂಥ ಸೌಲಭ್ಯವನ್ನು ನಿಮಗೆ ಮುಟ್ಟಿಸುವಲ್ಲಿ ಬಹುಶಃ ರೋಹಿನಾಥ್ ಅಂತ ಒಬ್ಬ ನಿಷ್ಠಾವಂತ ಸರ್ಕಾರಿ ನೌಕರ ಬೇರೆ ಇಲ್ಲ ಅಂತ ಹೇಳುವಂಥ ಮಾತನ್ನು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಿಟ್ಟಿನಲ್ಲಿ ಉಳ್ಳಾಲ ನಗರಸಭೆಯನ್ನು ಪ್ರಥಮವಾಗಿ ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನದಲ್ಲಿ ನಿಲ್ಲಿಸುವಂಥ ಜವಾಬ್ದಾರಿ ರೋಹಿನಾಥ್ ರೊಟ್ಟಿಗೆ ನೀವೆಲ್ಲ ಅವರಿಗೆ ಸಹಕರಿಸಬೇಕು ಅಂತ ಕೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಪ್ಪಯ್ಯ ಹಾಸ್ಪಿಟಲ್ ಬಗ್ಗೆ ಒಂದು ಹೇಳಬೇಕು. ಇಲ್ಲಿ ನಮಗೆಲ್ಲ ಆರೋಗ್ಯ ಕೇಂದ್ರ ಇದೆ, ನಿಮಗೆ ಗೊತ್ತಿದೆ. ಆದರೆ ಆರೋಗ್ಯ ಕೇಂದ್ರದ ಮೂಲಕ ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡುವ ಅಂತ ಹೇಳುವಾಗ ನಾವು ಖುದ್ದಾಗಿ ಐರಿನ್ ಅವರು ಬಂದಿದ್ದು ಸಮಾಲೋಚನಾ ಸಭೆಗೆ. ಆಗ ನಾನು ಹೇಳಿದೆ, ಅಲ್ಲಿ ಸಾಕಷ್ಟು ಈಗ ಡೆಂಗ್ಯೂ ಅಥವಾ ಇತರ ಸಾಂಕ್ರಾಮಿಕ ರೋಗಗಳ ಮೂಲಕ ಎಲ್ಲ ಹೆಲ್ತ್ ಆಫೀಸರ್ಸ್, ಡಾಕ್ಟರ್ಸ್ ಎಲ್ಲರೂ ಕೂಡ ಫೀಲ್ಡಲ್ಲಿದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಸೂಕ್ತ ತಪಾಸಣೆಗೆ ವೈದ್ಯಾಧಿಕಾರಿಗಳು ದೊರಕಲಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ಬೇರೆ ಆರೋಗ್ಯ ಇಲಾಖೆಯನ್ನು ನಾವು ಸಂಪರ್ಕಿಸುವ ಅಂತ ಹೇಳುವಾಗ ನಮಗೆ ಸಿಕ್ಕಿದವರು ಏನಪ್ಪಯ್ಯ ಹಾಸ್ಪಿಟಲ್ನವರು. ಇವರಿಗೆ ಕೂಡ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಇಲಾಖೆ
ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಖಂಡಿತವಾಗಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ ಅಂತ ಹೇಳುವುದಕ್ಕೆ ಇಲ್ಲಿರುವ ದವಸ ಧಾನ್ಯಗಳು, ಅಲಂಕಾರಗಳು, ಜೊತೆಗೆ ಹೂವಿನಿಂದ ಅಲಂಕಾರ ಆಗ್ತದೆ ಯಾವಾಗಲೂ ಸ್ಟೇಜ್. ಪ್ರತಿ ನಮ್ಮ ಆರೋಗ್ಯಕ್ಕೆ ಯಾವುದೆಲ್ಲ ಬೇಕಾ ಆ ಎಲ್ಲ ವಸ್ತುಗಳ ಮೂಲಕ ಅಲಂಕಾರ ಆಗಿದೆ. ಕಳೆದ ಫಂಕ್ಷನಲ್ಲಿ ಕೂಡ ಇಷ್ಟೇ ಅತ್ಯುತ್ತಮವಾದ ಒಂದು ಅಲಂಕಾರವನ್ನು ನೀವೆಲ್ಲ ಮಾಡಿದ್ದೀರಿ. ಇದಕ್ಕೆ ಕೂಡ ನಿಮಗೆ ನಗರಸಭೆಯ ಪರವಾಗಿ ಅಭಿನಂದನೆಯನ್ನು ಹೇಳ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ವಂದನೆಗಳು. ಅಕ್ಟೋಬರ್ 2 ನಿಮಗೆಲ್ಲ ಗೊತ್ತಿರ್ಬೋದು, ಪ್ರತಿ ಇಲಾಖೆಗಳಿಗೆ ಇದೆ ಗಾಂಧಿ ಜಯಂತಿ ಸೆಲೆಬ್ರೇಷನ್. ಜೊತೆಗೆ ಸಿಂಗಲ್ ಯೂಸ್ಡ್ ಪ್ಲಾಸ್ಟಿಕ್ ಅಂತ, ಒಮ್ಮೆ ಉಪಯೋಗಿಸಿದ ಪ್ಲಾಸ್ಟಿಕ್ಕನ್ನು ನಾವೆಲ್ಲ ನಮ್ಮ ಮನೆ, ನಮ್ಮ ಅಂಗನವಾಡಿಗಳು, ನಮ್ಮ ಸ್ಕೂಲ್ ವಠಾರಗಳು, ನಮ್ಮ ರೋಡುಗಳು ಅಥವಾ ಎಲ್ಲೆಲ್ಲ ಹಾಕ್ತಾರ ಅಲ್ಲೆಲ್ಲ ನಾವು ಅದನ್ನು ಸಂಗ್ರಹಿಸಿ ಆ ಮೂಲಕ ಅದಕ್ಕೊಂದು ಇತಿಶ್ರೀಯನ್ನು ಹಾಕಿ ಕರ್ನಾಟಕದಲ್ಲಿ ಕೂಡ ನಮ್ಮ ನಗರಸಭೆ ಒಂದು ಪ್ಲಾಸ್ಟಿಕ್ ಮುಕ್ತ ನಗರಸಭೆ ಅಂತ ಹೇಳಿಕೊಳ್ಳಲಿಕ್ಕೆ ನಿಮ್ಮದೆಲ್ಲ ಸಹಕಾರ ಬೇಕು ಅಂತ ಕೇಳ್ತಾ, ನಿಮ್ಮ ಮಟ್ಟದಲ್ಲಿ ಸಂಗ್ರಹಿಸಿ ಇಡಿ. ನಮ್ಮ ಕಸದ ವಾಹನ ಬರ್ತದೆ ಅಥವಾ ನಮ್ಮ ಆರೋಗ್ಯ ಅಧಿಕಾರಿಗಳು ಕೂಡ ಅದಕ್ಕೆ ಬಂದು ನಿಮ್ಮಲ್ಲಿ ಕಲೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ, ನಮ್ಮ ಆ ದಿನದ ಕಾರ್ಯಕ್ರಮಕ್ಕೆ ಕೂಡ ನೀವೆಲ್ಲರೂ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ವಿತರಣೆಯನ್ನು ಅತಿಥಿಗಳು ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗಿರಿಜಾ ಸೇವಂತಿಗುಡ್ಡೆ. ಹರಿನಾಥ್ ಇಲ್ಲಿ ಹರಿ ಕನ್ನಡಿ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ಒಂದು ಮಹಿಳೆಯೊಂದು ಕಲಿತರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಯಾಕಂತ ಹೇಳಿದರೆ, ಮಹಿಳೆಗೆ ನಾವು ಯಾಕೆ ಈ ರೀತಿಯ ಒಂದು ಪೌಷ್ಟಿಕತಾ ಶಿಕ್ಷಣ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು ಮಹಿಳೆಗೆ. ಯಾಕಂತ ಹೇಳಿದರೆ, ಅವಳು ಒಂದು ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಂಡ್ರೆ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ್ರೆ ಆ ಮನೆಯ ಅಭಿವೃದ್ಧಿ, ಇಡೀ ಸಮಾಜದ ಅಭಿವೃದ್ಧಿ, ಇಡೀ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅದೇ ರೀತಿ ಯಾಕಂತ ಹೇಳಿದರೆ, ಈ ಒಂದು ಪೌಷ್ಟಿಕ ಆಹಾರದ ಬಗ್ಗೆ ಪೋಷಣ ಅಭಿಯಾನ ಕಾರ್ಯಕ್ರಮ ಅಂತೇಳಿ ಈ ತಿಂಗಳಲ್ಲಿ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಈ ಯೋಜನೆಯಲ್ಲಿ ಏನಂತ ಹೇಳಿದರೆ, ಮಗುವಿನ ಮೊದಲ 1000 ದಿನಗಳು, ಅದೇ ರೀತಿ ರಕ್ತಹೀನತೆ, ಅದೇ ರೀತಿ ಅತಿಸಾರ ಭೇದಿ, ಅದೇ ರೀತಿ ಕೈ ತೊಳೆಯುವುದು ಮತ್ತು ನೈರ್ಮಲ್ಯತೆ, ಅದೇ ರೀತಿ ಪೌಷ್ಟಿಕ ಆಹಾರ, ಈ 5 ಅಂಶಗಳನ್ನು ಒಳಗೊಂಡಂತೆ ಈ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಈ ಒಂದು ತಿಂಗಳಲ್ಲಿ ನಾವು ಮಾಸಾಚರಣೆ ಅಂತ ಹೇಳಿ ಮಾಡಿಬಿಟ್ಟು, ಅದರಲ್ಲಿ ಒಂದು ಪ್ರಥಮವಾಗಿ ನಾವು ಪೌಷ್ಟಿಕ ಆಹಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡುವಂಥದ್ದು. ಪೌಷ್ಟಿಕ ಆಹಾರ ನಮಗೆಲ್ಲರಿಗೂ ಗೊತ್ತಿದೆ, ಪೌಷ್ಟಿಕ ಆಹಾರ ಬೇಕು. ಪೌಷ್ಟಿಕ ಆಹಾರ ತಗೊಂಡ್ರೆ ಮಾತ್ರ ನಾವು ಆರೋಗ್ಯವಂತರಾಗಿರ್ತೇವೆ. ಇತ್ತೀಚಿನ ದಿನಗಳಲ್ಲಿ ಮೇಡಮ್ ಆಗಲೇ ಹೇಳಿದರು, ಸರ್ ಸಹ ಹೇಳಿದರು, 40 ವರ್ಷ ಆದ ಮೇಲೆ ಎಲ್ಲರೂ ಪ್ರತಿ ವರ್ಷಕ್ಕೊಂದ್ಸಲ ನಾವು ಆರೋಗ್ಯ ತಪಾಸಣೆ ಮಾಡಿಸಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳು ಮನುಷ್ಯನಿಗೆ ಬಹಳ ಬೇಗನೆ ಬರುವಂಥದ್ದು ಇತ್ತೀಚಿನ ಒಂದು ನಮ್ಮ ಆಹಾರ ಪದ್ಧತಿಯಿಂದ. ನಾವು ಈಗ ಏನಂತೇಳಿ ಜಂಕ್ ಫುಡ್ಡಿಗೆ ಹೆಚ್ಚಾಗಿ ನಾವು ಏನಾಗಿದ್ದೇವೆ, ತುಂಬ ಆಭಾರಿಯಾಗಿದ್ದೇವೆ. ಅದು ನಮಗೆ ಇಷ್ಟ, ನಮ್ಮ ಮಕ್ಕಳಿಗೆ ಕೂಡ ಅದೇ ಇಷ್ಟ. ಆದರೆ ನಾವು ಇದನ್ನು ಮಕ್ಕಳಿಗೆ ನಾವು ಸ್ವಲ್ಪ ತಿಳಿಸಿಕೊಡಬೇಕು. ಯಾಕಂತೇಳಿದರೆ, ಪೌಷ್ಟಿಕತ ಆಹಾರವನ್ನು ಎಲ್ಲಿ ನಾವು ಸೇವಿಸ್ತೇವೋ ಅಲ್ಲಿ ನಮಗೆ ಆರೋಗ್ಯ ಇದೆ. ಒಂದು ಎಲ್ಲಿ ಸ್ವಚ್ಛತೆ ಇದೆ ಅಲ್ಲಿ ಆರೋಗ್ಯ ಇದೆ. ಇದೆಲ್ಲದರ ಕೊರತೆಯಿಂದ ಇತ್ತೀಚಿನ ದಿನಗಳಲ್ಲಿ ನಮಗೆ ಆರೋಗ್ಯದ ಸಮಸ್ಯೆ, ಅದೇ ರೀತಿ ಅಪೌಷ್ಟಿಕತೆ ಇದೆಲ್ಲ ಕಂಡು ಬರ್ತಾ ಉಂಟು. ಒಂದು ನಾವು ಸೊಪ್ಪು ತರಕಾರಿಗಳು, ನಾವು ಇವತ್ತು ಹೆಚ್ಚಾಗಿ ಉಪಯೋಗ ಮಾಡಬೇಕಾದದ್ದು ಸೊಪ್ಪು ತರಕಾರಿಗಳು. ಲೋಕಲಿ ಸಿಗುವಂಥದ್ದು ನುಗ್ಗೆ ಸೊಪ್ಪು, ಬೇವಿನ ಸೊಪ್ಪು, ಆಮೇಲೆ ಬಸಳೆ ಸೊಪ್ಪು, ಹರಿವೆ ಸೊಪ್ಪು, ಯಾವುದೇ ಒಂದು ರೀತಿಯ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಬಳಸಿ. ಇದರಿಂದ ನಮಗೆ ಕಬ್ಬಿಣಾಂಶದ ದೇಹಕ್ಕೆ ಸಿಗ್ತದೆ. ಕಬ್ಬಿಣಾಂಶದ ಕೊರತೆ ನೀಗಿಸಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಮಕ್ಕಳಿಗೆ ಸಹ ಹಾಗೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟು ಅವರಿಗೆ ಬರೀ ಸೊಪ್ಪಲ್ಲ, ಸೊಪ್ಪಿನಿಂದ ಯಾವೆಲ್ಲ ಫುಡ್ಡನ್ನು ಮಾಡಲಿಕ್ಕೆ ಆಗ್ತದೆ ನೋಡಿಕೊಂಡು ಅವರು ತಿನ್ನುವ ರೀತಿಯಲ್ಲಿ ಅದನ್ನು ಮಾಡಿಕೊಡಿ. ಮಕ್ಕಳಿಗೆ ಅದರ ಬಗ್ಗೆ ನಾವು ಸ್ವಲ್ಪ ತಿಳಿಸಿ ಹೇಳಬೇಕು. ಯಾಕಂತೇಳಿದರೆ ಈಗಿನ ಮಕ್ಕಳು ಕುರುಕುರೆ, ಲೇಸ್, ನೂಡಲ್ಸ್, ಫ್ರೈಡ್ ರೈಸು, ಕಬಾಬು ಅದೆಲ್ಲಕ್ಕೆ ಮಾರು ಹೋಗಿದ್ದಾರೆ. ನಾವು ಕೂಡ ಏನಿದ್ರು ಬರೀ ಟೇಸ್ಟಿಂಗ್ ಫುಡ್ಡಲ್ಲಿ ಏನಿಲ್ಲ, ಆದರೆ ನಮ್ಮ ಆರೋಗ್ಯವನ್ನು ಹಾಳು ಮಾಡುವಂಥದ್ದು ಹೊರತು ಮತ್ತು ಯಾವುದೇ ಒಂದು ರೀತಿಯ ಪೌಷ್ಟಿಕಾಂಶ ಇಲ್ಲ. ಅದಕ್ಕಿಂತ ಬದಲು ಒಂದು ಅವರಿಗೆ ಬಾಳೆಹಣ್ಣು ಕೊಡಿ, ಅಥವಾ ಒಂದು ಪೇರಳೆ ಹಣ್ಣು ತೆಗೆದುಕೊಡಿ, ಅಥವಾ ಒಂದು ಎಳ್ಳು ಜ್ಯೂಸ, ಅಥವಾ
ಪೇರಳೆ ಹಣ್ಣು, ನೆಲ್ಲಿಕಾಯಿ ಇಂಥದ್ದನ್ನೆಲ್ಲ ಕೊಡಿ. ಯಾಕಂತ ಹೇಳಿದರೆ ಇದರಲ್ಲಿ ಎಷ್ಟೋ ಪೌಷ್ಟಿಕಾಂಶಗಳು ಸಿಗ್ತವೆ. ಮೊಳಕೆ ಬರಿಸಿದ ಬೇಳೆಕಾಳುಗಳನ್ನು ಕೊಡಿ, ಕ್ಯಾರೆಟ್ ಕೊಡಿ, ಇದೆಲ್ಲ ಒಳ್ಳೆಯದು. ಅದಕ್ಕೆ ಬದಲು ನಾವು 10 ರೂಪಾಯಿ ಕೊಟ್ಟು ತಂದದೊಂದು ಪ್ಯಾಕೆಟ್ ಅಂಗಡಿಯಲ್ಲಿ ನೇತಾಕಿಡ್ತಾರೆ ಕುರ್ಕುರೆ, ಲೇಸ್ ಅಂತೇಳಿ, ಅದು ತಿಂದರೆ ಏನಿಲ್ಲ. ಅದನ್ನು ಒಂದ್ಸಲ ನೀವು ಬೇಕಾದರೆ ಬೆಂಕಿಯಲ್ಲಿ ಸುಟ್ಟು ನೋಡಿ ಹೇಗಾಗ್ತದೆ ಅಂತ ಹೇಳುವಂಥದ್ದು. ಆಗ ಅದು ಹೊಟ್ಟೆಗೆ ಹೋದರೆ ಯಾವ ಒಂದು ಪರಿಸ್ಥಿತಿಯನ್ನು ಹೊಂದಬಹುದು, ಅದಕ್ಕೆ ಸ್ವಲ್ಪ ಅವರಿಗೆ ತಿಳಿಸಿ ಹೇಳುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಾವು ಈ ಪೌಷ್ಟಿಕ ಆಹಾರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುವಂಥದ್ದು. ಒಂದು, ಗರ್ಭಿಣಿ ಇರುವಾಗಲೇ ನಾವು ತಾಯಿಗೆ ಮಾಹಿತಿಯನ್ನು ಕೊಡುವಂಥದ್ದು. ನಮ್ಮ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರು ಪಾಪ ಬೆಳಗ್ಗಿಂದ ಅಂಗನವಾಡಿ ಮಕ್ಕಳನ್ನು ನೋಡಿಕೊಂಡು, ಮಹಿಳೆಯರ ಆರೋಗ್ಯವನ್ನು ನೋಡಿಕೊಂಡು, ಅದೇ ರೀತಿ ಗರ್ಭಿಣಿ ಬಾಣಂತಿಯರ ಎಲ್ಲ ಕೆಲಸಗಳನ್ನು ಅವರಿಗೆ ಏನು ಸಕಾಲದಲ್ಲಿ ಮಾಹಿತಿ ಕೊಡಬೇಕು ಅದನ್ನೆಲ್ಲ ಕೇಳಿಕೊಂಡು, ಅದೇ ರೀತಿ ಇಲಾಖೆಯಿಂದ ಸಿಗುವಂಥ ಸವಲತ್ತುಗಳೇನಿದೆ ಅದನ್ನು ಕೂಡ ಅವರಿಗೆ ದೊರಕಿಸಿಕೊಡುವಲ್ಲಿ ಅವರ ಪಾತ್ರ ಬಹಳ ಮಹತ್ವದ್ದು. ಒಂದು ಫೀಲ್ಡ್ ಲೆವೆಲಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸ ಮಾಡುವಷ್ಟು ನಿಜವಾಗಿ ಹೇಳುದಿದ್ರೆ ಅವರ ಪ್ರಯತ್ನ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಇಷ್ಟೆಲ್ಲ ಒಂದು ಇಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪೌಷ್ಟಿಕ ಆಹಾರ ಇರ್ಬೋದು, ಈ ವೇದಿಕೆ ಎದುರು ಭಾಗದಲ್ಲಿ ಇರುವಂಥ ಎಲ್ಲ ಮೊಳಕೆ ಬರಿಸಿದ ದವಸ ಧಾನ್ಯಗಳು ಏನಿದೆಯಾ ಅದೆಲ್ಲ ಅವರ ಒಂದು ಎಫರ್ಟ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನೀವು ಕೂಡ ಅದೇ ಥರ ಆ ಮೊಳಕೆ ಬರಿಸಿದ ಒಂದು ಪದಾರ್ಥಗಳನ್ನು ಮನೆಯಲ್ಲಿ ಮಾಡಿ ಅದನ್ನು ಮಕ್ಕಳಿಗೆ ಕೊಡಿ, ಉಪಯೋಗ ಮಾಡಿ ಹೇಳುವುದಕ್ಕೆ ಅದನ್ನು ನಾವು ಒಂದು ಪ್ರಾತ್ಯಕ್ಷಿತವಾಗಿ ಇಟ್ಟಿದ್ದೇವೆ. ನೀವು ಇನ್ನು ಮುಂದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾದ ಅಗತ್ಯ. ಆರೋಗ್ಯ ಹಾಳಾದರೆ ಯಾವ ಶ್ರೀಮಂತಿಕೆ ಇದ್ದರೂ ಪ್ರಯೋಜನ ಇಲ್ಲ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ. ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನು ಹೇಳಿಕೊಡಬೇಕು. ಹೆಚ್ಚಾಗಿ ನಾವು ತಗೊಳ್ಳುವಂಥ ಆಹಾರ ಪದ್ಧತಿಯಿಂದಲೇ ನಮಗೆ ಕಾಯಿಲೆಗಳು ಬರುವಂಥದ್ದು. ಅದೇ ರೀತಿ ಗರ್ಭಿಣಿಯ ಆರೈಕೆ, ಗರ್ಭಿಣಿ ಇರುವಾಗಲೇ ನಾವು ಅವರಿಗೆ ಮಾಹಿತಿಯನ್ನು ಕೊಡ್ತೇವೇನೋ, ಪೌಷ್ಟಿಕ ಆಹಾರಗಳನ್ನು ತಗೋಬೇಕು, ಸಕಾಲದಲ್ಲಿ ಆರೋಗ್ಯ ತಪಾಸಣೆ ಮಾಡಬೇಕು. ರಕ್ತಹೀನತೆ ಬರ್ತದೆ. ರಕ್ತಹೀನತೆ ಬರುವುದೇ ನಾವು ಸೊಪ್ಪು ತರಕಾರಿಗಳನ್ನು ಹೇರಳವಾಗಿ ತಿನ್ನದಿದ್ದರೆ. ಬರೀ ನಾವು ಏನು ಗೊತ್ತಾ, ಒಂದೇ ನಮೂನೆ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ, ಹಾಲು ಕುಡಿಯೋದಿಲ್ಲ, ಮೊಟ್ಟೆ ತಿನ್ನುವುದಿಲ್ಲ, ಮೊಳಕೆ ಬರಿಸಿದ ಬೇಳೆಕಾಳುಗಳನ್ನು ತಿನ್ನುವುದಿಲ್ಲ, ಇದರಿಂದ ನಮಗೆ ಏನಾಗ್ತದೆ, ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳು ಸಿಗುವುದಿಲ್ಲ. ನಾವು ಇದನ್ನು ಸ್ವಲ್ಪ ವಾರಕ್ಕೆ ಒಂದು ಇಷ್ಟು ದಿನ ಅಂತ ಹೇಳಿ ಒಂದು ಪದ್ಧತಿ ಮಾಡಿಕೊಳ್ಳಿ. ಇಷ್ಟು ದಿನ ಮೊಳಕೆ ಬರಿಸಿದ ಬೇಳೆಕಾಳುಗಳು, ಇಷ್ಟು ದಿನ ಸೊಪ್ಪು ತರಕಾರಿಗಳು. ನಾನ್ ವೆಜ್ ಮಾಡಬಾರ್ದು ಅಂತೇಳಿ ಮಾಡಿ, ಆದರೆ ಜಾಸ್ತಿಯಾಗಿ ಕರಿದ ಎಣ್ಣೆ ಪದಾರ್ಥದ ವಸ್ತುಗಳನ್ನು ಸೇವಿಸುವುದು ಉತ್ತಮ ಅಲ್ಲ. ಇದು ನೀವು ಮಕ್ಕಳಿಗೆ ಸಹ ಹೇಳಿಕೊಡಬೇಕು. ನಾವು ನೋಡಿ ಇತ್ತೀಚಿನ ದಿನದಲ್ಲಿ ಏನೋ ಒಂದು ಮೀನು ತಂದರೂ ಅದನ್ನು ಫ್ರೈ ಮಾಡುವಂಥ ಅಭ್ಯಾಸ, ಏನು ಅದು ಸುಲಭ ಆಗ್ತದೆ, ಮಕ್ಕಳಿಗೆ ಕೂಡ ಟೇಸ್ಟ್ ಆಗ್ತದೆ. ನಿಜವಾಗಿ ಕರಿದ ಇದರಲ್ಲಿ ಆಹಾರ ವಸ್ತುಗಳಲ್ಲಿದ್ದ ಪೌಷ್ಟಿಕಾಂಶಗಳು ನಷ್ಟ ಆಗಿ ಹೋಗ್ತದೆ. ಪದಾರ್ಥ ಮಾಡುವುದಕ್ಕಿಂತ ಒಳ್ಳೆಯದು ಯಾವುದು ಸಹ ಇಲ್ಲ. ಪದಾರ್ಥವೇ ಒಳ್ಳೆಯದು ಯಾವುದಾದ್ರೂ. ಮೊದಲೆಲ್ಲ ಈ ಕಾಯಿಸುವ ಪದ್ಧತಿಯೆಲ್ಲ ಇತ್ತ, ಇವಾಗ ಮಾತ್ರ ಇದೆಲ್ಲ ನಮ್ಮ ಏನು ಹೇಳ್ತಾರೆ ಈ ಕಂಪ್ಯೂಟರ್ ಯುಗದಲ್ಲಿ ಇದನ್ನೆಲ್ಲ ಮಾಡುವಂಥದ್ದು. ಆ ಫ್ರೈಡ್ ರೈಸ್, ನೂಡಲ್ಸ್, ಅದಕ್ಕೆ ಹಾಕುವಂಥ ಟೇಸ್ಟಿಂಗ್ ಪೌಡರ್ಗಳು, ಇದೆಲ್ಲ ಎಷ್ಟು ನಮಗೆ ದೇಹಕ್ಕೆ ಒಂದು ಹಾನಿ ತರ್ತದಂತ ಹೇಳಿದರೆ ಅದು ನಮಗೆ ಈಗ ಗೊತ್ತಾಗೋದಿಲ್ಲ, ನಮ್ಮ ಮಕ್ಕಳಿಗೆ ಈಗ ಗೊತ್ತಾಗೋದಿಲ್ಲ, ಮುಂದೆ ಗೊತ್ತಾಗುತ್ತೆ. ಈಗ ನೋಡಿ, ಒಂದು ಡೆಲಿವರಿ ಆಗಿ 2ನೇ ಡೆಲಿವರಿ ಆಗುವಾಗ ಸೊಂಟ ನೋವು, ಕೈಕಾಲು ನೋವು, ಬಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇವೆ. ಅದೇ ಮೊದಲಿನ ನಮ್ಮ ಅಮ್ಮಂದಿರು, ಅಜ್ಜಿಯಂದಿರು 10-15 ಡೆಲಿವರಿ ಆದರೂ ಎಷ್ಟು ದಷ್ಟಪುಷ್ಟರಾಗಿರ್ತಾರೆ. ಅವರು ಹೇಗೆ ನಮಗೆ ಇಷ್ಟು ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಯಾಕೆ ಇತ್ತೀಚಿನ ನಮಗೆ ಈ ಒಂದು ಸಮಸ್ಯೆಗಳು? ಒಂದು ನಮ್ಮ ಆಹಾರ ಪದ್ಧತಿ, ಎರಡನೇದು ಇತ್ತೀಚಿನ ಏನು ಮೂಲಭೂತ ಸೌಲಭ್ಯಗಳ ವ್ಯವಸ್ಥೆ, ಮನೆಯಲ್ಲಿ ಎಲ್ಲ ವ್ಯವಸ್ಥೆಗಳು, ಕಡಿಯುವ ಪದ್ಧತಿ ಇಲ್ಲ, ನೀರು ಸೇದುವ ಪದ್ಧತಿ ಇಲ್ಲ. ಎಲ್ಲ ಅಲ್ಲಲ್ಲಿ ತಿರುಗಿಸಿದಾಗ ಅಲ್ಲಲ್ಲಿ ಎಲ್ಲ ಟ್ಯಾಪ್ ಆನ್ ಆಗಬೇಕು, ಸ್ವಿಚ್ ಹಾಕಿದ ತಕ್ಷಣ ಎಲ್ಲ ತಿರುಗಬೇಕು ಅಲ್ವಾ? ಅಂಥ ಪದ್ಧತಿಗೆ ನಾವೀಗ ಮಾರು ಹೋಗಿದ್ದೇವೆ. ದೇಹಕ್ಕೆ ಸ್ವಲ್ಪ ಏನು ಎಕ್ಸಸೈಸ್ ಕಡಿಮೆ ಆಗಿದೆ. ಬರೀ ತಿನ್ನೋದು, ಟಿ ವಿ ನೋಡೋದು, ಸ್ವಲ್ಪ ವಾಕಿಂಗ್ ಅಂಥದ್ದನ್ನೆಲ್ಲ ಮಾಡೋದಿಲ್ಲ. ನಾವು ಆಹಾರ ಪದ್ಧತಿಯನ್ನು ಬದಲಾವಣೆ, ಅದೇ ರೀತಿ ನಮ್ಮ ದೇಹಕ್ಕೆ ವ್ಯಾಯಾಮ, ಇದನ್ನೆಲ್ಲ ಸ್ವಲ್ಪ ಮಾಡಿದರೆ ತುಂಬ ಉತ್ತಮ. ಅದೇ ರೀತಿ ಗರ್ಭಿಣಿ ಇರುವಾಗಲೂ ಕೂಡ ಹಾಗೆ. ಗರ್ಭಿಣಿ ಆರೈಕೆ ಯಾಕೆ ಹೇಳಬೇಕು ಅಂತ ಹೇಳಿದರೆ, ಒಂದು ಗರ್ಭಿಣಿಯಾದವಳು ಸರಿಯಾದ ಪೌಷ್ಟಿಕ ಆಹಾರ, ಸಕಾಲದಲ್ಲಿ ಅವರು ಆರೋಗ್ಯ ತಪಾಸಣೆ, ಅದೇ ರೀತಿ ಅವರು ತನ್ನ ಹೊಟ್ಟೆಯಲ್ಲಿ ಒಂದು ಮಗು ಬೆಳೀತಾ ಇದೆ, ಅದರ ಆರೋಗ್ಯ ಕೂಡ ಚೆನ್ನಾಗಿರಬೇಕಾದ್ರೆ ಅವರು ಮಾನಸಿಕವಾಗಿ ಕೂಡ ನಿಶ್ಚಿಂತಳಾಗಿರಬೇಕು, ಯೋಚನೆ ಮಾಡಿಕೊಂಡಿರಬಾರ್ದು. ಯಾಕೆ ಅದು ಮಗುವಿನ ಮೇಲೆ ತುಂಬ ಪ್ರಭಾವ ಬೀರ್ತದೆ. ಒಂದು ಗರ್ಭಿಣಿ ಅವಳೊಂದು ಆರೋಗ್ಯವಂತ ಮಗುವನ್ನು ಪಡೆಯಬೇಕಿದ್ರೆ ಅವಳು ಕೂಡ ಸದೃಢಳಾಗಬೇಕು. ಅದಕ್ಕೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಡುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಾವು ಸರ್ಕಾರದಿಂದ ಒಂದು 2 ಯೋಜನೆಗಳು ಬಂದಿದೆ. ಮಾತೃಶ್ರೀ ಮತ್ತು ಮಾತೃವಂದನಾ ಯೋಜನೆ. ಯಾಕೆ? ಇದು ಗರ್ಭಿಣಿ ಬಾಣಂತಿಯರ ಆರೈಕೆಗೋಸ್ಕರ ಸರ್ಕಾರ ಅವರಿಗೆ ಕೊಡುವಂಥ ಪ್ರೋತ್ಸಾಹಧನ. ಇದು ನಮ್ಮ ಅಂಗನವಾಡಿ ಕೇಂದ್ರದ ಮೂಲಕ
ಇದನ್ನು ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಅಂಗನವಾಡಿ ಕೇಂದ್ರದಲ್ಲಿ ನಾವು ಪೌಷ್ಟಿಕ ಆಹಾರವನ್ನು ಸಹ ಕೊಡ್ತಾ ಇದ್ದೇವೆ. ಅದು ಮಾತೃಪೂರ್ಣ ಯೋಜನೆ ಅಡಿಯಲ್ಲಿ ಗರ್ಭಿಣಿಯರಿಗೆ ಅಂಗನವಾಡಿಗೆ ಬಂದೇ ಊಟ ಮಾಡಬೇಕಂತ ಇರುವಂಥದ್ದು. ಆದರೆ ಇತ್ತೀಚಿನ ದಿನದಲ್ಲಿ ಮನೆಗೆ ಕೊಡುವಂತಹ ಪದ್ಧತಿ ಇಲ್ಲ. ಅದೇ ರೀತಿ ಆ ನಿಟ್ಟಿನಲ್ಲಿ ಆ ಒಂದು ಸೌಲಭ್ಯಗಳನ್ನ ಪಡ್ಕೊಳ್ಳಿ. ಮಾತೃವಂದನಾ, ಮಾತೃಶ್ರೀ ಯಾವುದೇ ಒಂದು ಯೋಜನೆಗಳನ್ನು ನಮ್ಮ ಅಂಗನವಾಡಿ ಕೇಂದ್ರದ ಮೂಲಕ ನೀವು ಪಡ್ಕೊಳ್ಳಿ ಅಂತ ಹೇಳುತ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೆ ಈ ಒಂದು ಪೋಷಣಾಭಿಯಾನ ಇರ್ಬೋದು, ಮಕ್ಕಳ ಆರೈಕೆ ಇರ್ಬೋದು, ಅದೇ ರೀತಿ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೆ. ಪೋಷಣ ಅಭಿಯಾನದ ಬಗ್ಗೆ ಹಾಗೂ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿಯನ್ನು ನೀಡಿದಂಥ ಶ್ರೀಮತಿ ಶಂಕರಿ, ಅಂಗನವಾಡಿ ಮೇಲ್ವಿಚಾರಕರು, ಪೆರ್ಮನ್ನೂರು ವಲಯ, ಇವರಿಗೆ ಧನ್ಯವಾದಗಳು. ಮುಂದೆ ನಮ್ಮ ಉಳ್ಳಾಲ ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸುವ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಈ ಬಗ್ಗೆ ಒಂದು ಪ್ರಮಾಣ ವಚನ ನಾವು ಈಗ ಸ್ವೀಕರಿಸಲಿಕ್ಕಿದ್ದೇವೆ. ಪ್ರಮಾಣ ವಚನವನ್ನು ಶ್ರೀಮತಿ ವಾಣಿವಿಯಾಳ ಪೌರಾಯುಕ್ತರು ಉಳ್ಳಾಲ ನಗರಸಭೆಯವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಳ್ಳಾಲ ನಗರವನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಲು ಪ್ರಯತ್ನಿಸುತ್ತೇನೆ ಮತ್ತು ಇತರರಿಗೂ ಪ್ಲಾಸ್ಟಿಕ್ ಅನಾಹುತದ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಪ್ಲಾಸ್ಟಿಕ್ ಬದಲಿಗೆ ಪರ್ಯಾಯ ವ್ಯವಸ್ಥೆಗಳಾದ ಪೇಪರ್ ಚೀಲ, ಬಟ್ಟೆ ಚೀಲ, ಬಾಳೆ ಎಲೆ, ಅಡಿಕೆ ಹಾಳೆಗಳನ್ನು ಉಪಯೋಗಿಸುತ್ತೇನೆ. ಸ್ವಚ್ಛ ಸುಂದರ ಉಳ್ಳಾಲದ ನಿರ್ಮಾಣಕ್ಕಾಗಿ ನಾನು ಶ್ರಮಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇನೆ. ಥ್ಯಾಂಕ್ ಯು. 70 ಗುಂಪುಗಳಿವೆ. 70 ಗುಂಪುಗಳಿಗೆ ನಿಜವಾಗಿ ಇಷ್ಟು ಜನ ಅಲ್ಲ, ನಮ್ಮದು ಇನ್ನೂ ಜನ ಇದ್ದಾರೆ. ಈಗ ಕೊನೆಗೆ ನಾವು 1ನೇ ತಾರೀಕಿಗೆ ನಾವು ಕೊನೆಯ ಹಂತದ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಯಾರೆಲ್ಲ ಮೊನ್ನೆ ಹಾಗೂ ಇವತ್ತು ಬರಲಿಲ್ಲ, ಯಾರು ಬಾಕಿ ಆಗಿದ್ದಾರೆ, ಈಗ ಸಂಘದಲ್ಲಿ ಒಂದು 10 ಜನ ಇದ್ದರೆ 10 ಮಂದಿ ಕೂಡ ಇಲ್ಲಿಗೆ ಯಾರೂ ಬರಲಿಲ್ಲ. ಅದರಲ್ಲಿ ಒಂದು 4 ಮಂದಿ 5 ಮಂದಿ ಬಂದಿರ್ಬೋದು. ಆದರೆ ಬಾಕಿ ಉಳಿದ ಮಹಿಳೆಯರನ್ನು ಎಲ್ಲರೂ ಯಾರು ಬಾಕಿ ಆಗದಾಗೆ ಸಂಘದಲ್ಲಿ ಎಲ್ಲರನ್ನು ಉಳಿದವರನ್ನು ನಾಳ್ದು 1ನೇ ತಾರೀಕಿಗೆ ಕಳಿಸಿಕೊಡ್ಬೇಕು. 1ನೇ ತಾರೀಕಿಗೆ ಈ ಥರ ನಾವೇನು ಸ್ಟೇಜ್ ಪ್ರೋಗ್ರಾಮ್ ಏನಿಲ್ಲ, ಬರುವುದು ನೇರವಾಗಿ ನಾವು ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡು ಹೋಗುವುದು. ಇಲ್ಲಿ ಕಾಯಬೇಕಾದ ಅವಶ್ಯಕತೆ ಇರುವುದಿಲ್ಲ. 10 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಿದರೆ 12:30 ಆಗುವಾಗ ಮುಗಿಸ್ತೇವೆ. ಆದ ಕಾರಣ ನಾಳ್ದು ಎಲ್ಲರೂ ತಪ್ಪದೆ ಯಾರು ಬಾಕಿ ಉಳಿದಿದ್ದೀರಾ ಅವರೆಲ್ಲರೂ ಬರಬೇಕು. ಯಾಕಂತ ಹೇಳಿದರೆ ನಮ್ಮದು ಮುಖ್ಯವಾದ ಒಂದು ಕಾರ್ಯಕ್ರಮ ಇದು ಆರೋಗ್ಯ ತಪಾಸಣೆ. ಆಯುಷ್ಮಾನ್ ಕಾರ್ಡ್ ವಿತರಣೆ ಬಗ್ಗೆ ಕಾರ್ಡ್ ವಿತರಣೆ ಆಗ್ತಾ ಇದೆ. ಆದ ಕಾರಣ ನಮಗೆ ಮಹಿಳೆಯರು ಹೆಚ್ಚಾಗಿ ನಮ್ಮದು ಸ್ವಸಹಾಯ ಸಂಘದಲ್ಲಿ 40-30 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರು ಹೆಚ್ಚಾಗಿ ಇರುವುದರಿಂದ ನಮಗೆ ಈಗ ಆರೋಗ್ಯ ತಪಾಸಣೆ ಮಾಡಲೇಬೇಕಾಗ್ತದೆ. ಆದ ಕಾರಣ ಯಾರು ತಪ್ಪದೆ ಈ ಕಾರ್ಯಕ್ರಮಕ್ಕೆ ನಾಳ್ದು ಉಳಿದವರನ್ನು ಕರ್ಕೊಂಡು ಬರಬೇಕಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀಮತಿ ಭಾರತಿ ಇವರಿಗೆ. ಮುಂದೆ ನಾವು ಕಳೆದ 24ನೇ ತಾರೀಕು ಹಾಗೂ ಇವತ್ತು ನಾವು ಎಲ್ಲ ನಮ್ಮ 70 ಸ್ವಸಹಾಯ ಗುಂಪುಗಳಿಗೆ ಆರೋಗ್ಯ ತಪಾಸಣೆಯನ್ನು ಇಟ್ಕೊಂಡಿದ್ದೇವೆ. ಯಾರು ಕಳೆದ ತಪಾಸಣೆ ಹಾಗೂ ಇವತ್ತಿನ ತಪಾಸಣೆಗೆ ಬರಲಿಲ್ವೋ ಅವರು ದಯವಿಟ್ಟು ಮಂಗಳವಾರ ದಿವಸ ತಪ್ಪದೇ ಬರಬೇಕು. ನಾನೀಗ ಬಂದ ಎಲ್ಲವನ್ನು ನಾನೀಗ ಚೆಕ್ ಮಾಡಿ ಯಾರು ಬರಲಿಲ್ಲ ಅವರಿಗೆ ಪುನಃ ಮಾಹಿತಿಯನ್ನು ಕೊಡ್ತೇನೆ. ನಿಮ್ಮ ಗುಂಪಲ್ಲಿ ಯಾರಾದರೂ ಬರಲಿಕ್ಕೆ ಬಾಕಿ ಇದ್ದರೆ ಅವರು ಕೂಡ ನಾಡ್ದು ತಪ್ಪದೆ ಬರಬೇಕಾಗ್ತದೆ. ಯಾಕಂತ ಹೇಳಿದರೆ ನಿಮ್ಮ 70 ಗುಂಪುಗಳ ಎಲ್ಲರ ವೈಯಕ್ತಿಕ ಮಾಹಿತಿ ನಮ್ಮ ನಮ್ಮ MIS ಅಲ್ಲಿ ದಾಖಲಾಗಿದೆ. ಪ್ರತಿಯೊಬ್ಬರದ್ದು ವೈಯಕ್ತಿಕವಾಗಿ ನಿಮ್ಮ ಮಾಹಿತಿಯನ್ನು ಅದರಲ್ಲಿ ನಾವು ತುಂಬಬೇಕಾಗ್ತದೆ. ಆದ ಕಾರಣ ಬಿಟ್ಟು ಹೋದರೆ ಪುನಃ ಇನ್ನೂ ಅದನ್ನು ಮಾಡಲಿಕ್ಕೆ ಹೇಳ್ತಾರೆ. ಆದ ಕಾರಣ ಎಲ್ಲರೂ ಕೂಡ ಇದರಲ್ಲಿ ಆರೋಗ್ಯ ತಪಾಸಣೆಯಲ್ಲಿ ಒಳಗೊಳ್ಳಬೇಕು ಹಾಗೂ ಎಲ್ಲರೂ ಆಯುಷ್ಮಾನ್ ಭಾರತ ಕಾರ್ಡನ್ನು ಮಾಡಿಸ್ಬೇಕಂತೇಳಿ ನಮಗೆ ಸರ್ಕಾರ ಕಡ್ಡಾಯವಾಗಿ ಒಂದು ಮಾಡಬೇಕಂತೇಳಿ ಸುತ್ತೋಲೆಯನ್ನು ಕಳಿಸಿದೆ. ಹಾಗಾಗಿ ಯಾರು ಆರೋಗ್ಯ ತಪಾಸಣೆಗೆ ಬರಲಿಲ್ವೋ ಹಾಗೂ ಯಾರು ಆಯುಷ್ಮಾನ್ ಭಾರತ್ ಕಾರ್ಡ್ ಇನ್ನೂ ಮಾಡಲಿಕ್ಕೆ ಬಾಕಿ ಇದೆ ದಯವಿಟ್ಟು ಅದನ್ನು ಮಾಡಿ ನಮಗೆ ತಂದು ಕೊಡಿ. ಹಾಗೂ ಕೊನೆಯ ಹಂತದ ಆರೋಗ್ಯ ತಪಾಸಣೆಗೆ ಎಲ್ಲರೂ ಕೂಡ ಬಾಕಿ ಉಳಿದವರು ಕೂಡ ಹಾಜರಾಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಶ್ರೀಮತಿ ಅನುಪಮ ಇವರಿಂದ.
ನೀವು ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಬೇಕಿದ್ರೆ ನಮ್ಮಲ್ಲಿ ಈಗ ಹೆಚ್ಚಾಗಿ ಒಂದು ಸಾಧಾರಣ ಒಂದು 75% ನಮ್ಮ ಸ್ವಸಹಾಯ ಗುಂಪಿನವರೆಲ್ಲ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡಿಸಿಕೊಂಡಿದ್ದಾರೆ. ಉಳಿದವರು ನೀವು ಕಾರ್ಡ್ ಮಾಡಬೇಕಿದ್ರೆ ಪಕ್ಕದ ಸೈಬರ್ಗಳಲ್ಲೆಲ್ಲ ಎಲ್ಲ ಸೈಬರ್ಗಳಲ್ಲಿ ಈ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಕೊಡ್ತಾರೆ. ಹೋಗುವಾಗ ನೀವು ನಿಮ್ಮ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡನ್ನು ಕಡ್ಡಾಯವಾಗಿ ಕೊಂಡೋಗಬೇಕು. ರೇಷನ್ ಕಾರ್ಡ್ ಅಪ್ಡೇಟ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ಕೂಡ ಕರ್ನಾಟಕದ್ದೇ ಆಗಿರಬೇಕು. ಹೊರಗಿನ ರಾಜ್ಯದ ಆಧಾರ್ ಕಾರ್ಡ್ಗಳು ಅಲ್ಲಿ ತಗೊಳ್ತಾ ಇಲ್ಲ. ಉಳ್ಳಾಳ ನಗರಸಭೆ ಗ್ರಾಮೀಣ ಆರೋಗ್ಯ ರಕ್ಷಣೆ ಮತ್ತು ಅಭಿವೃದ್ಧಿ ಕೇಂದ್ರ, ಏನಪೋಯ ವಿಶ್ವವಿದ್ಯಾನಿಲಯ ದೇರಳಕಟ್ಟೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ಜೊತೆಗೆ ಸ್ವರ್ಣ ಸ್ವಸಹಾಯ ಗುಂಪುಗಳ ನಗರ ಒಕ್ಕೂಟ ಉಳ್ಳಾಳ ಇವರ ಆಶ್ರಯದಲ್ಲಿ ಇವತ್ತು ನಮ್ಮ ಡೇ ನಲ್ಮ್ ಯೋಜನೆಯ ಸ್ವಸಹಾಯ ಗುಂಪುಗಳಿಗೆ ಆರೋಗ್ಯ ತಪಾಸಣೆ, ಆಯುಷ್ಮಾನ್ ಕಾರ್ಡ್ ಗುರುತಿನ ಚೀಟಿ ವಿತರಣೆ ಹಾಗೂ ಪೋಷಣ್ ಅಭಿಯಾನದ ಈ ಒಂದು ಕಾರ್ಯಕ್ರಮದ ವಿಜೃಂಭಣೆಯ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ಪೌರಾಯುಕ್ತರಾದ ಶ್ರೀಮತಿ ವಾಣಿ ವಿ ಆಳ್ವಾರ್ ಅವರಿಗೆ ನಮ್ಮ ಎಲ್ಲ ಗುಂಪುಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀಮತಿ ಭಾರತಿ ಎಚ್ ಗಟ್ಟಿ ಇವರು ಸ್ವರ್ಣ ಸ್ವಸಹಾಯ ಗುಂಪುಗಳ ಒಕ್ಕೂಟದ ಅಧ್ಯಕ್ಷರು. ಇವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಸ್ತಾವನೆಯನ್ನು ಗೈದಂತಹ ಶ್ರೀ ವಿಶ್ವನಾಥ್ ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕರು, ಇವರಿಗೂ ಕೂಡ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ನಮ್ಮ ಪೆರ್ಮನ್ನೂರು ವಲಯ ಮೇಲ್ವಿಚಾರಕರಾದಂತಹ ಶ್ರೀಮತಿ ಶಂಕರಿ ಅವರಿಗೂ ಕೂಡ ನಾವು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂತಹ ಸಮಾಜ ಸೇವಕರು ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆ, ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಲಹೆ ಸೂಚನೆಗಳನ್ನು ನೀಡಿದಂತಹ ನಮ್ಮ ಸಲಹೆಗಾರರಾದಂತಹ ರೋಹಿನಾಥ್ ಸರ್ ಅವರಿಗೂ ಕೂಡ ನಾವು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಂದು ಇಲ್ಲಿ ಇಷ್ಟರವರೆಗೆ ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ನಮ್ಮ ಸ್ವಸಹಾಯ ಗುಂಪುಗಳ ಸದಸ್ಯರು, ಸ್ತ್ರೀಶಕ್ತಿ ಗುಂಪುಗಳ ಸದಸ್ಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಧನ್ಯವಾದ.